तुंड महाकाय कोटि सूर्य समप्रभा निर्विघ्नं कुरु मे देवा सर्वकार्येषु सर्वदा अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। तस्मै श्रीगुरवे नमः। आबाहुपुरुषाकारं शङ्खचक्रासिधारिणं सहस्रशिरसं श्वेतं प्रणमामि पतञ्जलिं। प्रणमामि पतञ्जलिं। Thank you, students. I request Dakshina Kannada Ayush Department official Dr. Ajitanatha Indra to welcome the gathering. ಎಲ್ಲರಿಗೂ ನಮಸ್ಕಾರ. ಮರಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಕೇಂದ್ರ ಸರ್ಕಾರ ಆಯುಷ್ ಮಂತ್ರಾಲಯ ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗದಿಂದ ಪ್ರಾಯೋಜಿತ ಮಂಗಳೂರು ವಿಶ್ವವಿದ್ಯಾನಿಲಯದ ಡಿಪಾರ್ಟ್ಮೆಂಟ್ ಆಫ್ ಹ್ಯೂಮನ್ ಕಾನ್ಷಿಯಸ್ನೆಸ್ ಮತ್ತು ಯೋಗಿಕ್ ಸೈನ್ಸಸ್ ಹಾಗೂ ಧರ್ಮನಿಧಿ ಯೋಗಪೀಠದಿಂದ ಆಯೋಜಿತ ದಕ್ಷಿಣ ಕನ್ನಡ ಆಯುಷ್ ಇಲಾಖೆಯಿಂದ ಸಹಯೋಗದಲ್ಲಿ ನಡೆಸುತ್ತಿರುವ ಬೃಹತ್ ಸೂರ್ಯ ನಮಸ್ಕಾರ ಕಾರ್ಯಕ್ರಮಕ್ಕೆ ಶ್ರೀ ನಳಿನ್ ಕುಮಾರ್ ಕಟೀಲ್ ಸಂಸತ್ ಸದಸ್ಯರು, ಮಂಗಳೂರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ಇವರಿಗೂ ಕಾರ್ಯಕ್ರಮ ಆಯೋಜಕರ ಪರವಾಗಿ ಹಾಗೂ ಇಲಾಖಾ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ವೇದವ್ಯಾಸ ಕಾಮತ್, ಮಾನ್ಯ ವಿಧಾನಸಭಾ ಸದಸ್ಯರು, ಮಂಗಳೂರು ದಕ್ಷಿಣ, ಇವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಕೇಶವ ಸ್ಥಳೀಯ ಕಾರ್ಪೊರೇಟರ್, ಇವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಪ್ರೊಫೆಸರ್ ಕೆ ಜಯರಾಜ್ ಅಮೀನ್, ಆನರೇಬಲ್ ವೈಸ್ ಚಾನ್ಸಲರ್, ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ಇವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ರಿಜಿಸ್ಟ್ರಾರ್, ಮಂಗಳೂರು ಯೂನಿವರ್ಸಿಟಿ, ಇವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಶಿಬಿರದಲ್ಲಿ ಪಾಲ್ಗೊಳ್ಳಲಿರುವ ಶ್ರೀ ಶಾರದಾ ಕಾಲೇಜ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್, ಫಾದರ್ ಮುನ್ನರ್ಸ್ ಕಾಲೇಜ್, ಕರ್ನಾಟಕ ಆಯುರ್ವೇದ ಕಾಲೇಜ್, ಯೂನಿವರ್ಸಿಟಿ ಕಾಲೇಜ್ ಹಂಪನಕಟ್ಟ ಹಾಗೂ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಆ್ಯಂಡ್ ಕಾಲೇಜ್, ಇದರ ಎಲ್ಲ ಆಡಳಿತ ಮಂಡಳಿ, ಪ್ರಾಚಾರ್ಯರು, ಬೋಧಕ ಸಿಬ್ಬಂದಿ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶ್ರೀ ಗಣೇಶ್ ಶೆಟ್ಟಿ, ಪ್ರೆಸಿಡೆಂಟ್ ಮ್ಯಾನೇಜಿಂಗ್ ಟ್ರಸ್ಟಿ, ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಮರಳಿ ಹಾಗೂ ಸಮಸ್ತ ಟ್ರಸ್ಟಿಗಳಿಗೆ, ಮ್ಯಾನೇಜರ್ ಹಾಗೂ ಇತರ ಎಲ್ಲ ಸಿಬ್ಬಂದಿಗಳಿಗೂ ಆಯೋಜಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಪತಂಜಲಿ ಭಾಗವಹಿಸಲಿರುವ ಯೋಗ ಸಮಿತಿ ಹಾಗೂ ಸದಸ್ಯರು, ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯ ಹ್ಯೂಮನ್ ಕಾನ್ಷಿಯಸ್ನೆಸ್ ಆ್ಯಂಡ್ ಯೋಗಿಕ್ ಸೈನ್ಸಸ್ನ ಚೇರ್ಮನ್, ಫ್ಯಾಕಲ್ಟಿ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಆಯೋಜಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಪತ್ರಿಕಾ ವರದಿಗಾರರಿಗೂ ಆಯೋಜಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಾಗೂ ಇದರಲ್ಲಿ ಭಾಗವಹಿಸಲಿರುವ ಸಮಸ್ತರಿಗೂ ನಮ್ಮ ಆಯೋಜಕರ ಪರವಾಗಿ ಹಾಗೂ ಇಲಾಖಾ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಆಯೋಜಕರ ಪರವಾಗಿ ತಮಗೂ ಸ್ವಾಗತ ಸರ್. I request the Professor and Chairman Dr. K. Krishnaswamy sir, who is coordinator of this event, to tell about the program.
अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मूकं करोति वाचालं पङ्गुं लङ्घयते गिरिं यत्कृपात्तमहं वन्दे परमानन्दमाधवम्। देवदेव जगन्नाथ प्रत्यक्षपुरुषोत्तम ज्योतिर्मण्डलमध्यस्थं भास्कराय नमो नमः। आदिव्याधिविनाशाय कोष्ठव्याधिविनाशनं सर्वव्याधिविनाशाय भास्कराय नमोस्तुते। All dignitaries and participants and supporters, today we are here according to the guidelines of the Ayush Department, Government of India. This program fully sponsored by the Department of Ayush through Morarji Desai National Institute of Yoga, Delhi, and that program selected in this Maroli Suryanarayan Temple and to organize Mangalore University, like this approved by the Government of Ayush and directed to us with the cooperation of Dakshina Kannada Ayush Department to organize this day morning 7 to 8. We are going to practice only Surya Namaskara 12 times. That already it is displayed, only that much number of poses along with the mantras. The importance of this program is to highlight and understand and get the connection of the knowledge of Surya Namaskara and to practice in our daily life. The benefits of Surya Namaskara, everything according to the guidelines of the government displayed there. You can get it in the website also. Other than that, according to our traditional system, ನಮ್ಮ ದೇಶದ ಒಂದು ಪ್ರಜ್ಞೆಯ ಪೂರ್ವಕ ಹೇಳುವಂತಹದ್ದಾದರೆ ನಮ್ಮಲ್ಲಿರುವಂಥ ಆದಿ ವ್ಯಾಧಿ ಕೋಷ್ಠ ದೋಷಗಳು ಎಲ್ಲರಿಗೂ ಅರ್ಥ ಆಗುವಂಥದ್ದೇ. ಅಂದರೆ ನಾವು ಹೇಳುವಂಥ ಶಾರೀರಿಕ ಮತ್ತು ಮಾನಸಿಕ ವ್ಯಾಧಿಗಳ ಪರಿಹಾರಕ್ಕೆ ಮುಖ್ಯವಾದಂಥದ್ದು ಸೂರ್ಯ ನಮಸ್ಕಾರ. ಇತ್ತೀಚೆಗೆ ಕಾಣುವಂತಹದ್ದೊಂದು ದೊಡ್ಡದಾಗಿರುವಂತಹ ಸಮಸ್ಯೆ ಅಂದರೆ ಸೆಲ್ಸ್ ಡಿಟೋರಿಯೇಷನ್, ಬೇರೆ ಬೇರೆ ರೀತಿಯಲ್ಲಿ ಇರುವಂತಹ ಸಮಸ್ಯೆ. ಅದಕ್ಕೆ ಕಾರಣ ನಾವು ಪ್ರೋಟೀನ್, ವಿಟಾಮಿನ್ ಇತ್ಯಾದಿ ಎಲ್ಲ ಹೇಳ್ತೇವೆ. ಅದು ಏನೇ ಇದ್ರೂ ಕೂಡ ಅಂಥವುಗಳನ್ನು ಬಾರದೇ ಇರುವಂತೆ ತಡೆಯುವಂತಹದ್ದಕ್ಕಿರುವಂತಹ ಒಂದು ವ್ಯವಸ್ಥಿತವಾದ ವ್ಯವಸ್ಥೆ ನಮ್ಮಲ್ಲಿ ಸೂರ್ಯ ನಮಸ್ಕಾರ. ಪರಂಪರೆಯಿಂದ ಹೇಗಿದೆ ಅಂದರೆ ಯಾರಿಗೂ ಗೊತ್ತಿಲ್ಲದೆ ಇರುವಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪಂಡಿತನಾಗಲಿ ಪಾಮರನಾಗಲಿ, ಇವತ್ತಿಗೂ ಕೂಡ ಮನೆಯಲ್ಲಿ ಆಚರಿಸುತ್ತಿರುವಂತಹದ್ದು ಹೇಗೆಂದರೆ ಬೆಳಿಗ್ಗೆ ಎದ್ದು ಶೌಚವನ್ನು ಮಾಡಿ ತುಳಸಿಗೆ ನೀರು ಹಾಕಿ ಸೂರ್ಯನಿಗೆ ನಮಸ್ಕಾರ ಮಾಡುವಂತಹದ್ದು. ಇದು ಎಲ್ಲರಿಗೂ ಗೊತ್ತಿದೆ, ನಮ್ಮ ಪರಂಪರೆಯಲ್ಲಿ ಇದೆ. ಇವತ್ತಿನ ವ್ಯವಸ್ಥೆಯಿಂದಲೋ ಪಟ್ಟಣದ ವ್ಯವಸ್ಥೆಯಿಂದಲೋ ನಾವು ಆ ಜ್ಞಾನದಿಂದ ದೂರವಾಗಿದ್ದೇವೆ. ಈಗ ಅದನ್ನು ಪುನಃ ಗಳಿಸಿಕೊಳ್ಳಬೇಕು. ಒನ್ಸ್ ಅಗೈನ್ ವಿ ಶುಡ್ ಗೈನ್ such a kind of knowledge and it should be utilized properly and we should develop all rounds. Means each and every walk of the life we should develop. This is the motto behind this Surya Namaskara program. So if we are practicing like this, what happens? Only these living creatures can gain the sunlight and develop in the body as a energy properly. But one animal can transfer that energy to others also, that is cow. Human can develop in his own level if he is practicing, he can't give to others. If it is developed up to the rishi level, then only he can give. See, this is the real technology behind this. So that now once again we should develop. Then we can develop every walk of the life. This is the real point behind this whole program. So nearby this Makara Sankranti, they started this program. For Makara Sankranti, it should be completed. In whole India, 20 Surya temples are there, Devasthana. So in all Devasthanas, it will be organized and very systematically everybody will do. So such a way this target has given for us, and all of you are cooperated very nicely, systematically. So
I express my gratitude and thanks for the given time and opportunity to all, and asking to continue the program. Thank you, sir. Now I request all of you to make yourself ready for the Surya Namaskara practice and invite colleague Mr. Nagesh to conduct the Surya Namaskara practice. ಎಲ್ರಿಗೂ ನಮಸ್ಕಾರ ಮತ್ತು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತುಂಬ ಸ್ವಾಗತ. ಎಲ್ಲರೂ ಸಮಸ್ಥಿತಿಗೆ ಬನ್ನಿ, ಎದ್ದು ನಿಲ್ಲಿ. ಕೈಂಡ್ಲಿ ಸ್ಟ್ಯಾಂಡ್ ಅಪ್. ಹಲೋ, ನಾವಿಲ್ಲಿ ಆಯುಷ್ ಇಲಾಖೆ ನೀಡಿದ ಮಾದರಿಯನ್ನ ಫಾಲೋ ಮಾಡ್ತಾ ಇದ್ದೇವೆ. Following the protocol given by the Ayush department. ಸಾಕಾದ್ರೆ ಇಬ್ಬರಿದ್ದು ಸಾಕು, ಇಬ್ಬರು ಸಾಕಾಗ್ತದೆ, ಕಂಫರ್ಟ್ ಆಗ್ತದೆ. ಇಬ್ಬರು ಸಾಕಾಗ್ತದೆ, ಒಬ್ರು ಗಾಲ ಒಬ್ರು. ಸುದರ್ಶನ್ ಇಬ್ಬರು ಸಾಕು. ಮಂತ್ರದೊಂದಿಗೆ ಈ ಅಭ್ಯಾಸವನ್ನು ಆರಂಭಿಸೋಣ. ಸ್ಟಾರ್ಟ್ ವಿತ್ ದ ಮಂತ್ರ. ಸಮಸ್ಥಿತಿ, ಪ್ರಣಮಾಸನ. ಓಂ ಮಿತ್ರಾಯ ನಮಃ. ಹಸ್ತೋತ್ಥಾನಾಸನ. ಇನ್ಹೇಲಿಂಗ್, ರೇಸ್ ದ ಆರ್ಮ್ಸ್. ಪಾದಹಸ್ತಾಸನ. ಎಕ್ಸೇಲಿಂಗ್. ಅಶ್ವ ಸಂಚಲನಾಸನ. ರೈಟ್ ಲೆಗ್ ಬ್ಯಾಕ್ ಸೈಡ್. ದಂಡಾಸನ. ಅಷ್ಟಾಂಗ ನಮಸ್ಕಾರ. ಭುಜಂಗಾಸನ. ಪರ್ವತಾಸನ. ಎಕ್ಸೇಲಿಂಗ್. ಅಶ್ವ ಸಂಚಲನಾಸನ. ಪಾದಹಸ್ತಾಸನ. ಶ್ವಾಸ ತಗೊಳ್ತಾ ಹಸ್ತೋತ್ಥಾನಾಸನ. ಸಮಸ್ಥಿತಿ. ಓಂ ರವಯೇ ನಮಃ. Hastottanasana. Inhaling, raise the arms up. Exhaling, bend forwards. Padahastasana. ಅಶ್ವ ಸಂಚಲನಾಸನ. ಬಲಗಾಲನ ಹಿಂದಕ್ಕೆ ತಗೊಳ್ಳಿ. ದಂಡಾಸನ. ಅಷ್ಟಾಂಗ ನಮಸ್ಕಾರ. ಶ್ವಾಸ ತಗೊಳ್ತಾ ಭುಜಂಗಾಸನ. ಶ್ವಾಸ ಬಿಡುತ್ತಾ ಪರ್ವತಾಸನ. ಶ್ವಾಸ ತಗೊಳ್ತಾ ಅಶ್ವ ಸಂಚಲನಾಸನ. ಶ್ವಾಸ ಬಿಡುತ್ತಾ ಪಾದಹಸ್ತಾಸನ. ಶ್ವಾಸ ತಗೊಳ್ತಾ ಊರ್ಧ್ವ ಹಸ್ತೋತ್ಥಾನಾಸನ. ಸಮಸ್ಥಿತಿ. ಓಂ ಸೂರ್ಯಾಯ ನಮಃ. Inhaling, raise the arms up. Exhaling, bend forwards. Inhaling, take the right leg back side. Next, take the left leg. Ashtanga Namaskara. Bhujangasana.
ಪರ್ವತಾಸನ, ಶ್ವಾಸ ಬಿಡುತ್ತಾ. ಅಶ್ವ ಸಂಚಲನಾಸನ, ಪಾದ ಹಸ್ತಾಸನ, ಶ್ವಾಸ ತಗೊಳ್ತಾ ಊರ್ಧ್ವ ಹಸ್ತೋತ್ಥಾನಾಸನ, ಸಮಸ್ಥಿತಿ. ನೆಕ್ಸ್ಟ್ ಒನ್. ಓಂ ಭಾನವೇ ನಮಃ. Inhaling, raise the arms up, Hastottanasana. Exhaling, bend forwards. Next, Ashwa Sanchalanasana. Dandasana. ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಶ್ವಾಸ ಬಿಡುತ್ತಾ. ಅಶ್ವ ಸಂಚಲನಾಸನ, ಪಾದಹಸ್ತಾಸನ, ಹಸ್ತೋತ್ಥಾನಾಸನ, ಸಮಸ್ಥಿತಿ. ಓಂ ಖಗಾಯ ನಮಃ. Inhaling, raise the arms up. Exhaling, bend forwards, Padahastasana. Inhale the Ashwa Sanchalanasana. Then Dandasana. Exhale, Ashtanga. Inhaling, Bhujangasana. Exhaling, Parvatasana. Inhaling, Ashwa Sanchalanasana. Exhaling, Pada Hastasana. Inhaling, Hastottanasana, Samasthiti. Relax for a moment. Next. Om Pushne Namaha. Inhaling, arms up. Exhaling, Padahastasana. inhale, Ashwa Sanchalanasana. Exhale, Dandasana. Then Ashtanga Namaskara. Inhaling, Bhujangasana. Exhaling, Parvatasana. Inhaling, Ashwa Sanchalanasana. Exhaling, Padahastasana. Inhaling, Hastottanasana. Samasthiti. Next up, Pranamasana. Om Hiranyagarbhaya Namaha. Inhaling, arms up. Exhaling, bend forwards. Inhale, take the Ashwa Sanchalanasana, Dandasana, Ashtanga Namaskara, Bhujangasana, Parvatasana, Ashwa Sanchalanasana, Padahastasana, Hastottanasana, Samasthiti. Om Maricheya Namaha. Inhaling, arms up. Exhaling, Padahastasana. Inhaling, Ashwa Sanchalanasana. Then Dandasana. Exhaling, Ashtanga Namaskara. Inhaling, Bhujangasana. Exhaling, Parvatasana.
Inhaling Ashwa Sanchalanasana. Exhaling Padastasana. Inhaling arms, Hastottanasana. Samasthiti. Om Aditya Namaha. Inhale, raise the arms up. Exhale. Inhale, the Ashwashanchalanasana. Exhale, Dandasana. Continue to the Ashtanga Namaskara. Inhaling, Bhujangasana. Exhaling, Parvatasana. Ashwasanchalanasana. Exhaling, Padahastasana. Inhaling, arms. Exhale, Samasthiti. Om Savitreya Namaha. Inhale, arms up. Exhale, Padahastasana. Ashwasanchalanasana. Dandasana. Ashtanga Namaskara. Bhujangasana. Parvatasana. Ashwasanchalanasana. Padahastasana. Hastottanasana. Samasthiti. Om Arkaya Namaha. Inhale, raise the arms up. Exhale, bend forwards. Inhale, Ashwashanchalanasana. Dandasana. Exhaling to the Ashtanga Namaskara. Inhale, Bhujangasana. Exhaling, Parvatasana. Inhale, Ashwasanchalanasana. Exhale, Padahastasana. Inhaling, arms up, Hastottanasana. Samasthiti. Om Bhaskaraya Namaha. Inhaling, raise the arms up. Exhale. Inhaling, Ashwasanchalanasana. Exhale, Dandasana. Continue to the Ashtanga Namaskara. Inhaling, Bhujangasana. Exhale, Parvatasana. Inhale, Ashwasanchalanasana. Exhaling, Padahastasana. Inhaling, arms up, Hastottanasana. Samasthiti. Thank you. Okay, now please be seated. Thank you, Nagesh. We were able to organize this Surya Namaskara program in short period due to the support of various institutions. May I request the coordinator, Professor K. Krishna Sharma sir, Mr. Ganesh Shetty, President of Suryanarayana Temple, Dr. Ajitanatha, to come over the dais. I request all the dignitaries to present the memento and the certificates to the heads of various institutions and organizations. ಒಬ್ಬೊಬ್ಬರಿಗೆ ಒಂದು
Dr. Nandish, Principal, or any other officials from Sharada College of Naturopathy and Yogic Sciences. Officials from Shakti Residential School and College. Certificate. Any officials from Father Muller College, officials from Karnataka Ayurvedic College, Yogacharya Sri Gopalakrishna Delampadi Yoga Pratisthana Mangalore. Sri Ekanatha Baliga, Patanjali Yoga Pratisthana Mangalore. Dr. Ganesh Bhatt, Director Yoga Vidya Yoga Therapy Center, Mangalore. Dr. Ajitanatha, official from Dakshina Kannada Ayush. Sri Ganesh Shetty, President, Suryanarayana Temple, Maroli, Mangalore. Thank you, dignitaries. Any prestigious yoga institutions left over, please inform. Kindly excuse if anybody left out. Thank you. I request my colleague Dr. Thirumaleshwar Prasad to deliver the vote of thanks. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಭಾರತ ಸರ್ಕಾರದ ಆಯುಷ್ ಸಚಿವಾಲಯದ ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಯೋಗ ಸಂಸ್ಥೆ ಇದರ ಪ್ರಾಯೋಜಕತ್ವದಲ್ಲಿ ಈಗ ತಾನೇ ಇಲ್ಲಿ ಏರ್ಪಾಡಾದ ಈ ಸೂರ್ಯ ನಮಸ್ಕಾರದ ಸಂದರ್ಭದಲ್ಲಿ ಮಾನವ ಪ್ರಜ್ಞೆ ಮತ್ತು ಯೋಗ ವಿಜ್ಞಾನ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೆ ಧರ್ಮನಿಧಿ ಯೋಗಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ಈ ಎರಡು ಸಂಸ್ಥೆಗಳು ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದಕ್ಕೆ ಸಹಯೋಗ ಕೊಟ್ಟದ್ದು ಆಯುಷ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದಂತಹ ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಯೋಗ ಸಂಸ್ಥೆ, ಮಿನಿಸ್ಟ್ರಿ ಆಫ್ ಆಯುಷ್, ಗವರ್ಮೆಂಟ್ ಆಫ್ ಇಂಡಿಯಾ, ನ್ಯೂ ಡೆಲ್ಲಿ ಇವರಿಗೆ ಆಯೋಜಕರ ಎಲ್ಲರ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಐ ಥ್ಯಾಂಕ್ ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಹೂ ಹ್ಯಾವ್ ಸ್ಪಾನ್ಸರ್ಡ್ ದಿಸ್ ಪ್ರೋಗ್ರಾಮ್. ಈ ಕಾರ್ಯಕ್ರಮವನ್ನು ಆಯೋಜಿಸುವ ಸಂದರ್ಭದಲ್ಲಿ ಸಂಪೂರ್ಣ ಪ್ರೋತ್ಸಾಹವನ್ನು ನೀಡಿದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್, ಇಲ್ಲಿಯ ಸಂಸದರು, ಹಾಗೆ ಶ್ರೀ ವೇದವ್ಯಾಸ ಕಾಮತ್, ಸ್ಥಳೀಯ ಶಾಸಕರು, ಹಾಗೆ ಶ್ರೀ ಕೇಶವ, ಇಲ್ಲಿಯ ಕಾರ್ಪೊರೇಟರ್, ಇವರೆಲ್ಲರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಜಯರಾಜ್ ಅಮೀನ್, ಕುಲಸಚಿವರು ಎಲ್ಲರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ
ತಮ್ಮ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳನ್ನು ನಿಯೋಜನೆ ಮಾಡಿ ಉತ್ತಮ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಲು ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಎಲ್ಲ ವಿದ್ಯಾಸಂಸ್ಥೆಗಳಿಗೆ, ಮುಖ್ಯವಾಗಿ ಶಾರದಾ ಕಾಲೇಜ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ ತಲಪಾಡಿ, ಫಾದರ್ ಮುಲ್ಲರ್ ಕಾಲೇಜ್, ಕರ್ನಾಟಕ ಕಾಲೇಜ್, ಯೂನಿವರ್ಸಿಟಿ ಕಾಲೇಜ್ ಹಂಪನಕಟ್ಟ, ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಆ್ಯಂಡ್ ಕಾಲೇಜ್, ರಮೇಶ್ ಕೆ ಚೀಫ್ ಅಡ್ವೈಸರ್, ಅದೇ ರೀತಿ ಪತಂಜಲಿ ಯೋಗ ಸಂಸ್ಥೆಯವರಿಗೆ, ಏಕನಾಥ್ ಬಾಳಿಗ, ಹಾಗೆ ದೇಲಂಪಾಡಿ ಯೋಗ ಶ್ರೀ ಗೋಪಾಲಕೃಷ್ಣ ದೇಲಂಪಾಡಿಯವರಿಗೆ, ಡಾಕ್ಟರ್ ಕೆ ಗಣೇಶ ಭಟ್ ಯೋಗ ಚಿಕಿತ್ಸಾ ಕೇಂದ್ರ, ಹಾಗೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರಿಗೆ, SPYSS ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅವರು ಬಂದು ಸರ್ಟಿಫಿಕೇಟ್ ಮತ್ತು ಮೊಮೆಂಟ್ ತಗೊಂಡಿರೋದಿದ್ರೆ ದಯವಿಟ್ಟು ಬಂದು ತಗೊಳ್ಬೇಕು ಪ್ಲೀಸ್. ಓಕೆ, ರವೀಶ್ ಅಥವಾ ಸರಳ ಯಾರು ಆಗ್ಬೋದು? ಓಕೆ, ರವೀಶ್ ಕೊಟ್ಟಾರಿ ಪ್ಲೀಸ್. ಅಶೋಕ್ ಜೈನ್ ಅವರು ಇದ್ದಾರೆ. ಅಶೋಕ ಜೈನ್, ನೀವೊಂದು ತೆಕ್ಕೊಳ್ಳಿ. ಅದೇ ರೀತಿ ಇದು ನಮ್ಮದೇ ಕಾರ್ಯಕ್ರಮ ಎಂಬ ರೀತಿಯಲ್ಲಿ ಎಲ್ಲ ಸಹಕಾರವನ್ನು ನೀಡಿದಂತಹ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ ಗಣೇಶ್ ಶೆಟ್ಟಿ, ಅದೇ ರೀತಿ ಇಲ್ಲಿಯ ವ್ಯವಸ್ಥಾಪಕರಾದ ಶ್ರೀ ಪ್ರಶಾಂತ್ ಹಾಗೂ ಎಲ್ಲ ಸದಸ್ಯರಿಗೆ, ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಮೆಂಬರ್ಸ್, ಫ್ಯಾಕಲ್ಟಿ, ಅದೇ ರೀತಿ ವಿದ್ಯಾರ್ಥಿಗಳು ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇಲ್ಲಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದಂತಹ ಎಲ್ಲ ಪಾರ್ಟಿಸಿಪೆಂಟ್ಸಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಆಯುಷ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಎಲ್ಲ ಅಧಿಕಾರಿ ವರ್ಗಕ್ಕೆ, ಮುಖ್ಯವಾಗಿ ಡಾಕ್ಟರ್ ಅಜಿತನಾಥ ಇಂದ್ರ, ಡಾಕ್ಟರ್ ಇಕ್ಬಾಲ್, ಹಾಗೆ ಡಾಕ್ಟರ್ ಮುರಳೀಧರ್, ಪ್ರಕಾಶ್, ಪವನ್ ಕುಮಾರ್ ಎಲ್ರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಕಟಣೆ ಮಾಡಿ ಪ್ರಚಾರವನ್ನು ಕೊಟ್ಟಂತಹ ಎಲ್ಲ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಲೈವ್ ಟೆಲಿಕಾಸ್ಟ್ನಲ್ಲಿ ಸಹಕರಿಸಿದಂತಹ ಹೊಸಕುರಲ್ ಈ ಚಾನೆಲ್ನ ಎಲ್ಲರಿಗೆ ಧನ್ಯವಾದಗಳು. ಐ ಥ್ಯಾಂಕ್ ದ ಚೇರ್ಮನ್, faculty, research scholars and students of Yogic Science Department, Mangalore University and Dharmanidhi Yoga Peetha, Mangalore University, who have worked for successful completion of this program. I thank the team who have done the invocation. In the same way, Mr. Nagesh, who have instructed during the practice. In the same way, Dr. Uday Kumar, who have compared the program. I thank one and all who have helped directly and indirectly for the successful completion of this program. Thank you, one and all. ಈ ಕಾರ್ಯಕ್ರಮ ಮುಗಿಲಿಲ್ಲ, ಇನ್ನೊಂದು 2 ಪ್ರಕಟಣೆ ಇದೆ. ಅದಾದ ನಂತರ ತಾವೆಲ್ಲರೂ ಅಲ್ಲಿ ಶ್ರೀರಾಮ ಮಂದಿರದ ಎದುರು ಭಾಗದಲ್ಲಿ ಇರುವಂತಹ ಜಾಗದಲ್ಲಿ ಅರೇಂಜ್ ಮಾಡಿದ ಉಪಹಾರವನ್ನು ಸ್ವೀಕರಿಸಿ ತೆರಳಬೇಕು ಅಂತ ವಿನಂತಿಸ್ತೇವೆ. ಹೊರಗಡೆಯಿಂದ ಹೋಗ್ಬೋದು, ಹೊರಭಾಗದಿಂದಾಗಿ ಭಜನಾ ಮಂದಿರದ ಮುಂದಕ್ಕೆ ಹೋದರೆ ಅಲ್ಲಿ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ. ಎಲ್ಲರೂ ಉಪಹಾರವನ್ನು ಸ್ವೀಕರಿಸಿ ತೆರಳಬೇಕು ಅಂತ ವಿನಂತಿಸ್ತಾ ಇದ್ದೇವೆ ಎಲ್ಲರ ಪರವಾಗಿ. ಆಲ್ ಆಫ್ ಯು ಪ್ಲೀಸ್ ಹ್ಯಾವ್ ದ ಬ್ರೇಕ್ಫಾಸ್ಟ್ ಆ್ಯಂಡ್ ದೆನ್ ಗೋ. ಥ್ಯಾಂಕ್ ಯು. ಬಂಧುಗಳೇ, ಒಂದು ಸಣ್ಣ ಮಾತು. ನಾನು ಏಕನಾಥ್ ಬಳಿಗ, ಶ್ರೀ ಪತಂಜಲಿ. ಇದಾದ ಕೂಡಲೇ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ.
ನನ್ನ ಹೆಸರು ಏಕನಾಥ್ ಬಳಿಗ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಪ್ರತಿಷ್ಠಾನ. ಇದರಿಂದ ನಾಡ್ದು ಬರುವ ತಿಂಗಳು ಫೆಬ್ರವರಿ 18ರಂದು ಆದಿತ್ಯವಾರ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ ಕದ್ರಿ ಈ ಪ್ರಾಂಗಣದಲ್ಲಿ ನಮ್ಮದು ಸೂರ್ಯ ನಮಸ್ಕಾರ 108 ಸೂರ್ಯ ನಮಸ್ಕಾರಗಳ ಕಾರ್ಯಕ್ರಮ ಇದೆ. ಬೆಳಿಗ್ಗೆ 5:30ಯಿಂದ ಸುಮಾರು 7:30-8 ನಿಮಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತಿಸ್ತೇವೆ. 108 ಸೂರ್ಯ ನಮಸ್ಕಾರ ಇಲ್ಲಿ ಈ ಬ್ಯಾಚಿಗೆ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿ ಅವರಿಗೆ ಅಭ್ಯಾಸ ಉಂಟು. ಹಾಗಾಗಿ ಖಂಡಿತವಾಗಿ ಇದರಲ್ಲಿ ಭಾಗವಹಿಸಿ ನಿಮಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇವೆ. 18 ಫೆಬ್ರವರಿ 2024 ಆದಿತ್ಯವಾರ ಬೆಳಿಗ್ಗೆ 5:30ರಿಂದ 8. ಪ್ಲೀಸ್ ನೋಟ್ ಯುವರ್ ಡೇಟ್. ವಂದನೆಗಳು, ಎಲ್ರಿಗೂ ಒಳ್ಳೆಯದಾಗಲಿ. ರಾಷ್ಟ್ರಗೀತೆ. ಜನಗಣ ಮನಾಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, ತವ ಶುಭ ನಾಮೆ ಜಾಗೆ तव शुभाशिष मागे, गाहे तव जय गाता, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. ಎಲ್ಲರಿಗೂ ಧನ್ಯವಾದಗಳು. ಪತಂಜಲಿ ಯೋಗ ಶಿಕ್ಷಣ ಪ್ರತಿಷ್ಠಾನದ ಎಲ್ಲ ಯೋಗ ಬಂಧುಗಳು ನಮ್ಮ ವೇದಿಕೆ ಮುಂಭಾಗಕ್ಕೆ ಬರಬೇಕಂತೇಳಿ ವಿನಂತಿಸಿಕೊಳ್ತಾರೆ. ಮತ್ತೆ ಉಪಹಾರವನ್ನು ಸ್ವೀಕರಿಸಿ